ಶುಕ್ರವಾರ ಮಂಗಳೂರಿನಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಜಾಹೀರಾತು ನೀಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಹ್ಲಾದ್ ಜೋಶಿ ಅವರ ಆರೋಪದ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಪಿಎಂ ಕೇರ್ಸ್ ಅನ್ನು ಸರ್ಕಾರಿ ಟ್ರಸ್ಟ್ ಎಂದು ಘೋಷಿಸಿ ಯಾಕೆ ದುಡ್ಡು ಸಂಗ್ರಹಿಸಿದ್ದು ಎಂದು ಪ್ರಶ್ನಿಸಿದರು. ಬಿಜೆಪಿ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಈ ರೀತಿಯ ಮಾತನಾಡೋದೇ ಆಗಿದೆ. ಚುನಾವಣಾ ಬಾಂಡ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಯಾರ್ಯಾರಿಂದ ಎಷ್ಟು ಲೂಟಿ ಮಾಡಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ವಾ? ಇದು ದೊಡ್ಡ ಮೋಸ. ಪಿಎಂ ಕೇರ್ಸ್ ಎಂದು ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ನೌಕರರಿಂದ ಹಣ ಪಡೆದರು. ಅದು ಖಾಸಗಿ ಟ್ರಸ್ಟ್. ಆದರೆ ಅದಕ್ಕಾಗಿ ಪಿಎಂ ಹೆಸರನ್ನ ಯಾವ ರೀತಿ ದುರುಪಯೋಗಪಡಿಸಬೇಕು? ವಿಷಯಾಂತರ ಮಾಡಲು ಕಳಂಕ ಇಲ್ಲದಿರುವ ಜಾಗದಲ್ಲೂ ಕಳಂಕ ತರಲು ಯತ್ನಿಸಲಾಗುತ್ತಿದೆ ಎಂದು ಕಿಡಿಕಾರಿದರು. ಪ್ರಹ್ಲಾದ್ ಜೋಶಿ ಅವರಿಗೆ ಇವತ್ತಿನ ದಿವಸ ಬರೀ ಈ ಥರದೇ ತಗೊಳ್ಳೋದು ಮಾತಾಡೋದೇ ಆಗೋಗಿದೆ ಮತ್ತು ಬಿ ಜೆ ಪಿಯವ್ರಿಗೆ ಇದೇ ಆಗೋಗಿದೆ. ಈ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿಬಿಟ್ಟು ಯಾರ ಹತ್ರ ಏನೇನು ಇಸ್ಕೊಂಡಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇಡೀ ದೇಶದ ದೊಡ್ಡ ಮೋಸ ಅದು ಎಲೆಕ್ಟ್ರಲ್ ಬಾಂಡ್ಸ್. ಪಿ ಎಮ್ ಕೇರ್ಸ್ ಅಂತ ಅನೌನ್ಸ್ ಮಾಡಿ ಎಲ್ಲರ ಹತ್ರನೂ ಕೂಡ ಗೌರ್ಮೆಂಟ್ ಎಂಪ್ಲಾಯೀಸಿಂದ ಎಲ್ಲರ ಹತ್ರನೂ ಕೂಡ ಇದು ಗೌರ್ಮೆಂಟ್ ಟ್ರಸ್ಟ್ ಅಂತೇಳಿ ದುಡ್ಡು ಇಸ್ಕೊಂಡ್ರು. ಅದು ಪಿ ಎಮ್ ಕೇರ್ಸ್ ಪ್ರೈವೇಟ್. ಅದು ಪ್ರಧಾನಮಂತ್ರಿ ಹೆಸರನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಒಂದು ಖಾಸಗಿ ಟ್ರಸ್ಟ್ಗೋಸ್ಕರ ಅಂತ ಮಾಡಿರ್ತಕ್ಕಂಥದ್ದೇ ಇವರು. ಅದರಲ್ಲಿ ಸಾವಿರಾರು ಕೋಟಿ ರೂಪಾಯಿ. ಇದು ನ್ಯಾಷನಲ್ ಹೆರಾಲ್ಡ್ ಇತಿಹಾಸ ಇರುವಂಥ ಪತ್ರಿಕೆ, ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಿಕೆ. ಅದಕ್ಕೆ ಒಂದು 2 ಕೋಟಿನೋ ಏನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಇವರು ದೊಡ್ಡ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಮಾಧ್ಯಮದವ್ರು ನೀವು ಅರ್ಥ ಮಾಡ್ಕೋಬೇಕು. ಇವ್ರ ಉದ್ದೇಶ ಡೈವರ್ಟ್ ಮಾಡಬೇಕು ಇಶ್ಯೂಗಳನ್ನ ಅಷ್ಟೇ. ಎಲ್ಲೋ ಒಂದು ಕಡೆ ಕಳಂಕ ಇಲ್ಲದೇ ಇರೋ ಜಾಗದಲ್ಲೂ ಕೂಡ ಕಳಂಕ ತರಬೇಕು ಅಂತ ಇವರು ಸಾವಿರಾರು ಕೋಟಿ ರೂಪಾಯಿ ಲೂಟಿಯನ್ನು ಮಾಡಿರ್ತಕ್ಕಂಥ ಎಲೆಕ್ಟ್ರಲ್ ಬಾಂಡ್ಸು, ಪಿ ಎಮ್ ಕೇರ್ಸು ಮತ್ತು ಇಡೀ ದೇಶದ ಆಸ್ತಿಯನ್ನೇ ಇವತ್ತಿನ ದಿವಸ ಕೆಲವು ಜನರ ಕೈ ಕೊಡ್ತಾ ಇದ್ದಾರೆ. ಅದು ದೊಡ್ಡ ಇಶ್ಯೂ. ಯಾವುದೋ ಇದು ಇಟ್ಕೊಂಡು ಇವರು ಸುಮ್ಮನೆ ಲೀಗಲ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಪತ್ರಿಕೆ ಮತ್ತು ಹೆಸರುವಾಸಿಯಾದ ಪತ್ರಿಕೆ ಕೊಟ್ಟಿರ್ತಾರೆ. ಆರ್ಎಸ್ಎಸ್ನವರು ಚಾಣಕ್ಯ ವಿವಿಗೆ ಸಾವಿರಾರು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣ ಸಂಗ್ರಹ ಮಾಡಿದ್ದಾರೆ. ಆರ್ಎಸ್ಎಸ್ನವರಿಗೆ ಇಂತಹ ಸಂಸ್ಥೆಗಳನ್ನು ರಚನೆ ಮಾಡೋದು, ದುಡ್ಡು ಸಂಗ್ರಹಿಸೋದೇ ಕೆಲಸ. ಇದನ್ನು ಯಾರೂ ಕೇಳುವಂತಿಲ್ಲ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಲಾಭರಹಿತ ಸಂಸ್ಥೆ. ಅಂತಹ ಸಂಸ್ಥೆಯಲ್ಲಿ ಕಳಂಕ ಇದೆ ಎಂದು ಅದೆಷ್ಟೋ ವರ್ಷಗಳಿಂದ ಆರೋಪಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯನ್ನ ಕರೆಸಿ ಇಡೀ ದಿನ ಕಚೇರಿಯಲ್ಲಿ ಕೂರಿಸಿ ಸಂಸತ್ನಿಂದ ರಾಹುಲ್ ಗಾಂಧಿಯನ್ನ ಅನರ್ಹಗೊಳಿಸಿ ಸೇಡಿನ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿರುವ ಬಗ್ಗೆ ಜೋಶಿ ಅವರು ತಿಳಿದು ಮಾತನಾಡಬೇಕು ಎಂದರು.